ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಗ್ಸ್ ಬೆದ್ರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಕಾಳಿಕಾಂಬ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿದು ಉತ್ಸವ. ಹಾಗೆ ಇವತ್ತು ರಂಗಪೂಜೆ ಹಾಗೆ ಮಹಾಪೂಜೆ ಇದೆ. ಇವಾಗ 7:30 ಆಯಿತು. ಇವಾಗ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ನಾವು ಬರುವಾಗ ರಂಗಪೂಜೆ ಎಲ್ಲ ಆಗಿತ್ತು. ಆದರೆ ಫಸ್ಟಿಗೆ ನೋಡಿ ಪೂಜೆ ಸ್ಟಾರ್ಟ್ ಆಗುವಾಗ, ಅಂದರೆ ಉತ್ಸವ ಶುರುವಾಗುವಾಗ ಧ್ವಜಾರೋಹಣ ಮಾಡಿರ್ತಾರೆ. ಅದನ್ನು ಈಗ ತೆಗಿಲಿಕ್ಕೆ ಇದೆ. ಹಾಗಾಗಿ ಹೊಸಿಲು ಪೂಜೆ ಎಲ್ಲ ಪೂಜೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ದಾರೆ. ಅವರನ್ನು ನಾನು ನೆನಪಿಸಿಕೊಳ್ತೇನೆ. ಶ್ರೀ ಕಾಳಿಕಾಂಬ ಸೇವಾ ಸಮಿತಿ ಒಳಗಿದೆ. ದುರ್ಗಾಂಬಿಕೆಯ ಬಲಗುಂಡು ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಧ್ವಜೆಗೆ ಕೈ ಮುಗಿದ ಪುಜಾಸವಾಣಿಯರೇ ಕೊಡಮಡುತ್ತವನಿ ಬೆನಿ ಕಥಾಮೃತವೈ
ಬೇಡ ಬೇಡವೆಲ್ಲರೂ ತಾನಾಗಿಯೇ ನೆನಪಿಗೆ ಬರುತ್ತಾರೆ. ಅದೆಷ್ಟೋ ಕಷ್ಟ ಕೋಟಲೆಗಳ ಘಟ್ಟವನ್ನು ದಶರಥ ನಂದನನಾದಂತಹ ನಾನು ಸಾಕೇತ ನಗರದ ಅಧಿಪತಿಯಾಗಿ ಅಭಿಷಕ್ತನಾದ. ಸುದೀರ್ಘ ಕಾಲ ಪುತ್ರಾಪೇಕ್ಷೆಯಿಂದ ಸಂಕಲ್ಪಾನುಷ್ಠ ನಿರತನಾಗಿದ್ದಂತಹ ಪುತ್ರ ಫಲ ಸಿದ್ಧಿಸದೇ ಹೋದಂತಹ ಕಾಲ ಗುರುಗಳಾದಂತಹ ವಸಿಷ್ಠರು ಸೂಚಿಸಿದ ವಿಧಾನದಲ್ಲಿ ವ್ರತ ಉಪವಾಸಾದಿಗಳನ್ನು ಮಾಡುವುದರ ಮೂಲಕ ನೀನು ಗರ್ಭವತಿಯಾಗಿ ಜಾನಕಿ ಸ್ವಾಮಿ, ಬದುಕು ಅದೆಷ್ಟು ವಿಚಿತ್ರವಾಗಿದೆ. ನಾವು ಸಾಗಿ ಬಂದಂತಹ ದಾರಿಯಲ್ಲಿ ಅದೆಷ್ಟೋ ಕಷ್ಟಗಳನ್ನು ನಿವಾರಿಸುತ್ತಾ ಬಂದವರು ನಾವು. ಅಂದು ಮಿಥಿಲಾ ಪಟ್ಟಣದಲ್ಲಿ ಶಿವದತ್ತವಾದಂತಹ ಧನುಸ್ಸನ್ನು ಎದೆಯೇ ಸಲಿಸುವೆಯ ಕಂಡನೆ ಬಂದಿನ ಒಂಜಿ ಪ್ರಾಣಿ ಇಲ್ಲದ ಉಂಡಂಗೆ ನಿಂತಿನ ಬಾತೆ ರೊಚ್ಚಿ ಬಾರಿ ಇಲ್ಲ ಉಂಟು ಬೋತದ ಒಡೆ ಅಮ್ಮನೆ ಬೋತ ಏರ್ ನೊಟ್ಟು ಬೋತ ದಾಯೆ ಬೋತ ಇತ್ತ ಏರ್ ನೊಟ್ಟು ಮತ್ತ ಮಾತ ಬಗಲಿ ಪದ್ಯ ಇತ್ತ ಬಾತೇನೆ ಇತ್ತೆ ಬಾತೇನ ಬಾತೇನೆ ಯಾ ಗಲಾಟೆ ಮಲ್ಬಂದಿನ ಇಲ್ಲ ಗಲಾಟೆ ಮಲ್ಬಿ ಅಂಬಡಿದ ಮರ ತೊಂದಿದ್ದಾರೆ ಅಂಬಡಿದ ಮರ ತೊಂದಿದ್ದಾರೆ ದೂರ ಅದು ಅಂಬಡಿದ ಮರ ತೊಂದಿದ್ದಾರೆ ಅಂಬಡಿದ ಮರ ಐಕ್ಯಾನು ಕತ್ತಿಡು ಕುತ್ತಲು ಹೋದೆ ಕುದಿದು ಹೋದೆ ಅದೇ ಮುತ್ತು
ನನ್ನ ಸಾಧಿನ ಬಲ್ಲೆತ್ತೆ ಒಡೆದಿಯ ಗಂಡನಿಗೆ ಹಾಕೊಂಡು ಬನ್ನಿ ಐಕ್ಯ ಎಲ್ಲ ಗೊತ್ತವರು ಬಲ್ಲಿ ಹಂಚ ಬನ್ನಿ ಒಂಜಿ ಹಾಕುದಳು ಅಲ್ಪ ಅಲ್ಪ ಬೆಲ್ಲುಂಟು ಬರೀ ಜಿಲ್ಲದ ಪುಷ್ಪ ಕಡ ಮದ್ದು ಪೂಜಾರ ಮನೋಡು ಹೋಗ್ಲ ಈ ಅಯೋಧ್ಯೆಯ ಜನತೆಯ ಆ ತಾಯಿಗೆ ಉಸಿರಾಗಿರುವಂತಹ ನೀನೇ ಜ್ಞಾನೋದಯವನ್ನು ತಾಳಿದರೆ ಯಾರಿಗೂ ಕಳೆಯುವುದಿಲ್ಲ. ಜೀವನದಲ್ಲಿ ಬಂದಿರುವಂತಹ ಕಷ್ಟವೆಲ್ಲವನ್ನು ನಮಗಾದರ್ಶವಿದು ಜಗವಿದು ಜನಪರ ಪವಾದಕ್ಕೆ ಹೆದರುವ ಗುಣವಹೋದಿರಬೇಕು ಜನಕರಂದನೆಯಿಂದ ಅಪವಾದಬೇಕು. ಏನು ಹೇಳ್ತಾ ಇದೆಯಲ್ಲ ಅಗಸರು ಆಡಿದಂತಹ ಮಾತುಗಳನ್ನು ಕೇಳಿ ಮತ್ತು ದೃಢ ನಿರ್ಧಾರಕ್ಕೆ ಬಂದಿದ್ದೇನೆ. ಏನು ನಾವು ಅಗ್ನಿ ಸಾಕ್ಷಿಯಾಗಿ ಸ್ವೀಕರಿಸಿದಂತಹ ಸೀತೆಯನ್ನು ತ್ಯಜಿಸೋಣ. ನಾನು ಕೈಗೊಂಡಂತಹ ನಿರ್ಧಾರಕ್ಕೆ ಸುತ್ತವೋ ಎನ್ನುವ ನಾನು ವನಗರ್ಭವನ್ನು ಪ್ರವೇಶಿಸಬೇಕು. ಋಷಿ ಮುನಿಗಳ ಸಂದೋಹದಲ್ಲಿ ತಾನಿರಬೇಕು ಎಂದು ಸೀತೆಯಾಡಿದಂತಹ ಲಕ್ಷ್ಮಣ, ಇದು ರಾಮಾಜ್ಞೆ. ಸೀತೆಯನ್ನು ಕಾಡಿನಲ್ಲಿ ನೋಡಿ, ಯಕ್ಷಗಾನದ ಒಂದು ತುಣುಕನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯಲಕ್ಷ್ಮಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ವವರು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.